ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಸಹಿತ ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಗಳಲ್ಲಿರುವ ರಸ್ತೆಗಳಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ತುಂಬಿಕೊಂಡಿದ್ದು ವಾಹನ ಸವಾರರು ಪ್ರಾಣ ಭಯದಿಂದ ವಾಹನವನ್ನು ಚಲಾಯಿಸಿಕೊಂಡು ಹೋಗುವಂತಾಗಿದೆ. ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಗೆ ಬರುವ ಖಾಸಗಿ ಬಸ್ ನಿಲ್ದಾಣದಿಂದ ಹೊರಗೆ ಬರುವಲ್ಲಿಯ ರಸ್ತೆಯಲ್ಲಿ ಕಳೆದ ಕೆಲ ಸಮಯಗಳಿಂದ ಹೊಂಡವೊಂದು ಸೃಷ್ಟಿಯಾಗಿದೆ. ಇಲ್ಲಿ ಏಕಮುಖ ರಸ್ತೆಯಾಗಿದ್ರೂ ಕೂಡ ಕೆಲ ಸಮಯ ಕೆಲವರು ಇದೇ ರಸ್ತೆ ಮೂಲಕ ವಾಹನವನ್ನು ಚಲಾಯಿಸುವುದರಿಂದ ಎದುರಿನಿಂದ ಬರುವ ಸವಾರರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಇದಕ್ಕಿಂತ ಸ್ವಲ್ಪ ಮುಂದಕ್ಕೆ ಬಂದಾಗ ಅಲ್ಲೂ ರಸ್ತೆಯ ಡಾಂಬರು ಕಿತ್ತು ಹೋಗಿದ್ದು ಇಲ್ಲೂ ಕೂಡ ವಾಹನ ಸವಾರರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಮೆಸ್ಕಾಂ ಕಚೇರಿ ಮುಂಭಾಗ ವೇಣೂರಿಗೆ ಹೋಗುವ ರಸ್ತೆಯಲ್ಲಿಯೂ ಇಂತಹದ್ದೇ ಪರಿಸ್ಥಿತಿ ಇದೆ. ಮೆಸ್ಕಾಂ ಮತ್ತು ಜ್ಯೋತಿನಗರದ ಬಳಿ ಪ್ರತಿ ವರ್ಷವೂ ಮಳೆಗಾಲದ ಸಂದರ್ಭ ವಾಹನ ಸವಾರರು ಮತ್ತು ಪಾದಚಾರಿಗಳು ಈ ಸಮಸ್ಯೆಯನ್ನು ಎದುರಿಸುತ್ತಾ ಬರುತ್ತಿದ್ದಾರೆ. ಕೆಲವು ಬಾರಿ ಇಲ್ಲಿಯ ರಸ್ತೆಗಳಿಗೆ ಸಾರ್ವಜನಿಕರು ಪೊಲೀಸರು ಕಲ್ಲು ಮಣ್ಣುಗಳನ್ನು ಹಾಕಿ ಹೊಂಡಗಳನ್ನು ಮುಚ್ಚುತ್ತಾ ಬಂದಿದ್ದಾರೆ. ಆದರೆ ಈ ಬಾರಿಯಾದರೂ ಈ ಮಹತ್ ಕಾರ್ಯವನ್ನು ಕೈಗೊಳ್ಳಲು ಯಾರೂ ಮುಂದೆ ಬಂದಿಲ್ಲ. ವಾಹನ ಸವಾರರು ತಮ್ಮ ವಾಹನವನ್ನು ಚಲಾಯಿಸಿಕೊಂಡು ಹೋಗುವ ಸ್ಥಿತಿಯನ್ನು ಕಂಡಿರುವ ಹೊಂಡಗಳಿಗೂ ಬೇಸರ ಆಗಿರಬಹುದೇನೋ. ತಮ್ಮಿಂದಾಗಿ ಎಲ್ಲಿ ಮನುಷ್ಯರು ಪ್ರಾಣ ಕಳೆದುಕೊಂಡು ತಮ್ಮ ಮೇಲೆ ಆರೋಪ ಬರಬಹುದೇನೋ ಎಂಬ ಆತಂಕದಿಂದ ತಮಗೆ ಯಾವಾಗ ಚಿಕಿತ್ಸೆ ನೀಡಿ ತಮ್ಮನ್ನು ಈ ಆರೋಪದಿಂದ ಮುಕ್ತಗೊಳಿಸುತ್ತಾರೆಂದು ರಸ್ತೆಗಳು ಕಾತುರತೆಯಿಂದ ಕಾಯ್ತಾ ಇವೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ರಸ್ತೆಗಳಿಗೆ ಡಾಂಬರು ಹಾಕಿ ಸರಿಪಡಿಸಬೇಕಾಗಿದೆ. ಅಥವಾ ಪುರಸಭೆಯಾದರೂ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿದ್ರೆ ವಾಹನ ಸವಾರರು ನೆಮ್ಮದಿಯಿಂದ ವಾಹನ ಚಲಾಯಿಸಿಕೊಂಡು ಹೋಗಬಹುದೇನೋ.